ಡಿಎಸ್ಎಸ್ ಸ್ಥಾಪಕ ಬಿ ಕೃಷ್ಣಪ್ಪ ಅವರ ಸಮಾಧಿಯಿಂದ ಪ್ರಾರಂಭವಾದ ಒಳ ಮೀಸಲಾತಿ ಪಾದಯಾತ್ರೆ ಫ್ರೀಡಂ ಪಾರ್ಕ್ಗೆ ತಲುಪಿ ಸರ್ಕಾರ ಸರಿಯಾದ ಪ್ರತಿಕ್ರಿಯೆ ನೀಡದೇ ಇರುವುದರಿಂದ ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿ ಹೋರಾಟ ಮುಂದುವರಿದು ಇವತ್ತಿಗೆ 27ನೇ ದಿನಕ್ಕೆ ತಲುಪಿದೆ. ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿಯ ಪ್ರಸ್ತಾಪ ಬರಲೇ ಇಲ್ಲ. ಪ್ರತಿಭಟನಾಕಾರರು ಪ್ರತಿಭಟನೆಯಿಂದ ಹಿಂದೆ ಸರಿಯಲೇ ಇಲ್ಲ. ಹೀಗೆ ದಿನದಿಂದ ದಿನಕ್ಕೆ ಒಳ ಮೀಸಲಾತಿ ಹೋರಾಟದ ಕಾವು ಹೆಚ್ಚುತ್ತಿದೆ. ಪ್ರತಿಭಟನೆಗೆ ಬಿಎಸ್ಪಿ ನಾಯಕರು ಬೆಂಬಲ ಸೂಚಿಸಿದ್ದಾರೆ. ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಬೆಂಬಲಿಸಿದ್ದಾರೆ. ಅತ್ತ ಸಂಸದ ನಳಿನ್ ಕುಮಾರ್ ಕಟೀಲ್ ಒಳ ಮೀಸಲಾತಿಗೆ ಬದ್ಧ ಎಂದರೆ ಸಿಎಂ ಬಸವರಾಜ ಬೊಮ್ಮಾಯಿ ಫೆಬ್ರವರಿ ಹೊತ್ತಿಗೆ ಸಿಹಿ ಸುದ್ದಿ ನೀಡುವುದಾಗಿ ಹೇಳಿದ್ದಾರೆ ಎನ್ನಲಾಗಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಒಳ ಮೀಸಲಾತಿಯನ್ನು ಬೆಂಬಲಿಸಿದ್ದಾರೆ. ಒಟ್ಟಾರೆ ಎಲ್ಲ ಪಕ್ಷಗಳು ಸದಾಶಿವ ವರದಿಯನ್ನು ಬೆಂಬಲಿಸಿ ಮಾತನಾಡುತ್ತಿವೆಯೇ ಹೊರತು ವರದಿಯನ್ನು ಜಾರಿ ಮಾಡಲು ಮೀನಾಮೇಷ ಎನಿಸುತ್ತಿದೆ. ಒಳ ಮೀಸಲಾತಿ ವಿಚಾರ ರಾಜಕೀಯ ಲೆಕ್ಕಾಚಾರಗಳಲ್ಲಿಯೇ ಬಲಿಯಾದರೆ ಸಾಮಾಜಿಕ ನ್ಯಾಯಕ್ಕೆ ಅನ್ಯಾಯ ಎಸಗಿದಂತಾಗುವುದು ನಿಜ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಜನಸಂಖ್ಯೆ ಅನುಗುಣವಾಗಿ ಎಲ್ಲಿದೆ ಮತ್ತೆ ಇದು ಎಲ್ಲಿ ಸದಾಶಿವ ಇದು ಆಗೈತೆ ಡಾಕ್ಯುಮೆಂಟರಿ ಅಂತ ಎಲ್ಲಿ ಆಗೈತಿ ಒಂದೇ ಸಮಾಜವನ್ನ 5 ವರ್ಷ ಇರುವಾಗ ಅದಕ್ಕೆ ಜಾರಿ ಮಾಡಲಿಲ್ಲ. 99 ಜಾತಿಗೆ ಅನ್ಯಾಯ ಆಗತ್ತೆ ಸರ್. ಇದು ನಾವು ಮಾತ್ರ ಜನ್ಮ ಕೊಡ್ತೀವಿ ಹೊರತು ನಾವು ಇದನ್ನ ಬಿಡಿಸ್ಕೊಡೋದಿಲ್ಲ. ಮೀಸಲಾತಿ ಶಾಶ್ವತವಾಗಿರ್ಬೇಕು ಅಂದ್ರೆ ಆ ಸಮಾಜ ಮೀಸಲಾತಿಯನ್ನ ಸರಿಯಾಗಿ ಜಾರಿ ಮಾಡಿಲ್ಲ ಮತ್ತು ಸಾಮಾಜಿಕ ನ್ಯಾಯ ಅನುಷ್ಠಾನ ಆಗೋದ್ರಲ್ಲಿ ಅನುಷ್ಠಾನ ಮಾಡೋದ್ರಲ್ಲಿ ನಾವು ಎಡವಿದ್ದೀವಿ ಅಂತ. ಹಾಗಾಗಿನೇ ಮೀಸಲಾತಿ ಕ್ರಮೇಣ ಒಂದು 50-100 ವರ್ಷಗಳ ಕಾಲಾಂತರದಲ್ಲಿ ಅದು ಅದೇನಂತಾರೆ ಅದು ಅನಗತ್ಯವಾಗಬೇಕು. ಅಂದ್ರೆ ಆ ವರ್ಗದ ಸಮುದಾಯಗಳ ಯಾವೆಲ್ಲ ವರ್ಗಗಳು ಸಮುದಾಯಗಳು ಶತಮಾನಗಳ ಕಾಲ ಸಹಸ್ರಮಾನಗಳ ಕಾಲ ಸಿಸ್ಟಮ್ಯಾಟಿಕ್ ಶೋಷಣೆಗೆ ಒಳಗಾಗಿದ್ವೋ, ವ್ಯವಸ್ಥಿತ ಶೋಷಣೆಗಳ ಒಳಗಾಗಿದ್ವೋ, ಇವತ್ತು ಆ ಎಲ್ಲ ಶೋಷಣೆಯನ್ನ ವ್ಯವಸ್ಥಿತವಾಗಿ ನಾವು ನಿವಾರಣೆ ಮಾಡೋದ್ರಲ್ಲಿ ಸಫಲರಾಗಿದ್ದೀವಿ ಅಂತ ಅರ್ಥ. ನಾವು ಸಫಲರಾಗಿಲ್ಲ ಅಂದ್ರೆ ಅದನ್ನ ಇಟ್ಕೊಂಡು ಏನ್ ಪ್ರಯೋಜನ? ಏನೋ ಯಾರಿಗೋ ಅದೇನೆ ಕೋತಿ ತಾನ್ ತಿಂದು ಮೇಕೆ ಬಾಯಿಗೆ ಹೊರಿಸ್ತಂತೆ ಆ ರೀತಿಯ ಕತೆ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಅದು ಅವಮಾನ, ಅದಾಗಬೇಕು. ಅದೇ ರೀತಿಯಲ್ಲಿ ಎಲ್ಲ ಬಹುತೇಕ ಸಮುದಾಯಗಳು ಒಂದು ಹಂತಕ್ಕೆ ಬರ್ತಾ ಹೋಗ್ತಿದ್ದ ಹಾಗೇನೆ ಅವುಗಳನ್ನ ಜನರಲ್ ಕ್ಯಾಟಗರಿಗೆ ತಳ್ಳುವಂತದ್ದಾಗಬೇಕು. ತದನಂತರದಲ್ಲಿ ನೋಡಿಕೊಂಡು ಗಮನಿಸಿಕೊಂಡು ಸಮಾಜದಲ್ಲಿ ಯಾರಿಗೆ ಯಾವ ರೀತಿಯಲ್ಲಿ ಇವಾಗ ನಾವು ಕೈಯಾಸರೆ ಕೊಡಬೇಕು ಅನ್ನುವಂತಹದನ್ನ ನಮ್ಮ ಶಾಸನ ಸಭೆಗಳು ತೀರ್ಮಾನ ಮಾಡ್ತಾ ಬರಬೇಕು. ಇದಾಗುತ್ತೆ. ಇಲ್ಲ ಅಂದ್ರೆ ನಾವು ಮಹಾತ್ಮ ಗಾಂಧೀಜಿಯವರ ಅಥವಾ ಅಂಬೇಡ್ಕರ್ ಅವರ ವಾರಸುದಾರರಾಗೋದಿಲ್ಲ. ನಾವು ಆ ಮಟ್ಟಕ್ಕೆ ಬೆಳಿಲಿಲ್ಲ ಅಂದ್ರೆ ಇವತ್ತು ಯಾವುದೋ ಒಂದು ಕ್ಷುದ್ರ ರಾಜಕಾರಣದ ಬಲೆಯಲ್ಲಿ ಸಿಲುಕೊಂಡಿದ್ದೀವಿ. ನಾವು ಪ್ರಜಾಪ್ರಭುತ್ವಕ್ಕೆ ಅರ್ಹತೆಯನ್ನೇ ಬೆಳೆಸ್ಕೊಂಡಿಲ್ಲ ಇಡೀ ಭಾರತ ಸಮುದಾಯ ಅಂತ ಆಗ್ಬಿಡುತ್ತೆ. ಹಾಗಾಗಿ ಹೋಗ್ತಾ ಹೋಗ್ತಾ ಬಡತನ ನಿವಾರಣೆ ಆಗಬೇಕು, ಸಾಮಾಜಿಕ ಅಸಮಾನತೆಗಳ ನಿವಾರಣೆ ಆಗಬೇಕು. ಸಾಮಾಜಿಕ ಅಸಮಾನತೆ ಮತ್ತು ಬಡತನ ನಿವಾರಣೆ ಆದರೆ ಎಲ್ಲ ವರ್ಗದಲ್ಲಿರುವಂತವ್ರಿಗೂ ಇವತ್ತು ಉಚಿತವಾದ ಶಿಕ್ಷಣ, ಗುಣಮಟ್ಟದ ಆಸ್ಪತ್ರೆ ಸೌಲಭ್ಯ ಮತ್ತು ಆರ್ಥಿಕ ಸಾಮರ್ಥ್ಯ ಇದೆ ಅಂದಾಗ ಅವತ್ತು ಯಾರಿಗಂತ ಮೀಸಲಾತಿ ಕೊಡ್ತೀರಾ? ಅಗತ್ಯ ಇಲ್ಲವಲ್ಲ. ಹಾಗಾಗಿ ಅಂತಹ ಒಂದು ಕಡೆಗೆ ಹೋಗೋದಿಕ್ಕೇನೆ ಒಂದು ವ್ಯವಸ್ಥಿತವಾಗಿ ಮಾಡಿರುವಂತಹ ಪ್ರಯತ್ನ ಮತ್ತು ಇನ್ಸ್ಟ್ರೂಮೆಂಟ್ ಈ ಮೀಸಲಾತಿ ಅನ್ನುವಂತಹದ್ದು. ಹಾಗಾಗಿ ಈ ಒಳ ಮೀಸಲಾತಿ ಅನ್ನುವಂತಹದ್ದು ಅದೇ ರೀತಿಯಲ್ಲಿ ಕೇವಲ ಇದು SC STಗಳಲ್ಲಿ ಮಾತ್ರ ಅಲ್ಲ, OBCಗಳಲ್ಲೂ ಇದೆ. OBCಗಳಲ್ಲಿ ಕೇವಲ ಸದಾಶಿವ ಆಯೋಗ SC ST ಮಾತ್ರ ಮಾಡಿದ್ರೆ OBCನಲ್ಲೂ ಕೆಲವೊಂದು ಸಂದರ್ಭಗಳಲ್ಲಿ ನಾವು ನೋಡಿದಾಗ ಕೆಲವೊಂದು ಸಮುದಾಯಗಳು ಇನ್ನೂ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಸಮುದಾಯಗಳಿಗಿಂತ ಹೆಚ್ಚಿನ ಅವಕಾಶಗಳನ್ನ ಪಡೆದುಕೊಳ್ತಾ ಇದೆ. ಅದ್ರ ಬಗ್ಗೆ ಮಾತಾಡ್ತಾ ಇದೆ. ಆದ್ರೆ ಅದು ಮಾತಾಡಿದ್ರೆ ನಮಗೆ ಡ್ಯಾಮೇಜ್ ಅಂತೇಳಿ ಎಷ್ಟೋ ಜನ ಮಾತಾಡೋದಿಲ್ಲ.